ಬರ್ತೀನಿ ನಾನ್ ಯಾರ ಕಡೆ ನನ್ ಕಡೆ ಕಣ ಸಿದ್ಧ ಇಲ್ಲ ಗುರು ನನ್ ಮಗನ್ ನಾನ್ ಮಾತಾಡ್ಸಲ್ಲ ಗುರು. ಇಬ್ರು ಗಂಡ ಹೆಂಡತಿ ತರ ಅಂಟ್ಕೊಂಡೇ ಇದ್ರಲ್ಲ, ಏನಾಯ್ತು ನಿಮ್ಮಿಬ್ರಿಗೆ? ಅಲ್ಲ ಗುರು, ಜೊತೆಲಿ ಇರ್ತೀನಿ ಜೊತೆಗೆ ತಿಂತೇನೆ, ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನನ್ ಬಗ್ಗೆನ ಕೆಟ್ಟದಾಗ ಮಾತಾಡ್ಕೊಂಬತ್ತಲ್ಲ ಗುರು. ಅವ್ನ್ ಕೆಡ್ದಾಗ ಮಾತಾಡೋಣ ಅಂತ ನಿನ್ಗೆ ಯಾರ ಹೇಳಿದ್ರು? ಗುರು ನನ್ನ ಹೆಸರೆಲ್ಲ ಹೇಳಲ್ಲ, ಯಾರಾದ್ರೂ ಹೋಗಿ ನನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡ್ ಬಂದಿದ್ದು ಆ ವ್ಯಕ್ತಿನೇ ಬಂದಂತೆ. ಈ ಮೆಂಡ್ರು ಗೊತ್ತವ್ರ ಮೂರನೇವ್ರ ಮಾತು ಕೇಳಿ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಳ್ಳೋದು ತುಂಬಾ ಈಸಿ ಮಗ. ನಿನ್ ಫ್ರೆಂಡ್ಶಿಪ್ ಬಗ್ಗೆ ನಿನಗ್ ಗೊತ್ತಿರ್ಬೇಕು. ಅವ್ನು ಯಾವನ ಸೂಳೆ ಮಗ ಬಂದ್ ಹೇಳೋದಲ್ಲ. ಸಿದ್ಧ ನಿನ್ ಬಗ್ಗೆ ಕೆಡ್ದಾಗ ಮಾತಾಡೋಣ ಅಂದ್ರೆ ಹೋಗಿ ಸಿದ್ದನ್ನ ಕೇಳು, ಅಲ್ಲಿ ಕ್ಲಾರಿಫೈ ತಗೋ. ಯಾರೋ ತಲೆ ಹಿಡಿಯ ಸೂಳೆ ಮಗನ ಹತ್ರ. ನೀವಿಬ್ರು ಚೆನ್ನಾಗಿರೋದ್ ನೋಡಿ 1000 ಜನ ಕಲ್ಲಾಕಕ್ ಬರ್ತಾರೆ. ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಅವ್ನಮ್ಮನ್ 2 ದಿನ ಫ್ರೆಂಡ್ಶಿಪ್ ಇರಲ್ಲ ಮಗ. ನಿಮ್ಮಿಬ್ರು ಫ್ರೆಂಡ್ಶಿಪ್ ಏನು ಅಂತ ನಿಮ್ಮಿಬ್ರಿಗೆ ಅಷ್ಟೇ ಗೊತ್ತಿರ್ಬೇಕು, ಮೂರನೇವನ್ಗಲ್ಲ. ನಾನು ಇದೇ ತರ ಮೂರನೇ ವ್ಯಕ್ತಿ ಮಾತು ಕೇಳಿ ವರ್ಷಾನ್ಗಟ್ಟಲೆ ಫ್ರೆಂಡ್ಶಿಪ್ ನ ಒಂದೇ ದಿನದಲ್ಲಿ ಬಿಟ್ಕೊಟ್ಟೆ. ಇವತ್ತಿನ ಕಟ್ಟ ಅವ್ನು ನನ್ನ ಮಾತಾಡ್ಸಕ್ ಆಗ್ತಿಲ್ಲ, ನಾನು ಅವನು ಮಾತಾಡ್ಸಕ್ ಆಗ್ತಿಲ್ಲ. ಈ ತರ ನೀವ್ ಆಗ್ಬೇಡ್ರಿ ಅಂತ ಹೇಳ್ತಾ ಇದೀನಿ. ಹೋಗಿ ಸಿದ್ದನ ಹತ್ರ ಕುತ್ಕೊಂಡ್ ಮಾತಾಡು. ಇಷ್ಟ್ರಲ್ಲಿ ಆಗಿರೋ ಜಗಳ ಇಷ್ಟ್ರಲ್ಲೇ ಮುಗಿಲಿ. ನಮ್ ತರ ದೊಡ್ಡದಾಗದ್ ಬೇಡ ಮಗ.